ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರೆಲ್ಲರೂ? ಅಲ್ಲಿಗ ಮೊಬೈಲ್ ಆಚೆ ಈಚೆ ಶೇಕ್ ಆಗ್ತಾ ಉಂಟು, ಯಾಕಂದರೆ ಒಂದು ಕೈಯಲ್ಲಿ ಮಗು ಇದ್ದಾಳೆ ಕೈಯಲ್ಲಿ. ಹಾಗೆ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲಿಗೆ ಅಂದರೆ ಮಾನೂರಿಗೆ. ಆಲ್ಮೋಸ್ಟ್ ನಾವು ಅದರ ವಿಡಿಯೋನ ಹಾಕಿದ್ದೀವಿ, ಒಮ್ಮೆ ಹೋಗಿದ್ದು ತಪ್ಪ ವಿಡಿಯೋ ಹಾಕಿದ್ದೀವಿ. ಯಾರೆಲ್ಲ ನೋಡಿಲ್ವ ಲಿಂಕ್ ಹಾಕಿರ್ತೀವಿ, ನೋಡ್ಕೊಂಡು ಬನ್ನಿ. ದೇವಸ್ಥಾನ ಹೇಗೆ ಉಂಟು ಏನು ಅಂತ. ಅಲ್ಲಿ ತುಂಬ ಸ್ಪೆಷಲ್ ಅಂದರೆ ನವಿಲು ಬರ್ತದೆ, ಅದು ತುಂಬ ಸ್ಪೆಷಲ್. ಪೂಜೆ ಟೈಮಲ್ಲಿ ಬರ್ತದೆ. ನಮಗೀಗ ಪೂಜೆಗೆ ನಾವಲ್ಲ, ನಾವು ಸ್ವಲ್ಪ 11 ಗಂಟೆ ಆಯಿತು ಹೋಗಿ ಬರೋದು. ಲೇಟ್ ಆಯ್ತು, ಬೇಗ ಹೋಗ್ಬೇಕಿತ್ತು. ನಾವು ಒಂದು 9 ಗಂಟೆ ಅಷ್ಟೊತ್ತಿಗೆ ಹೋಗ್ಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ಈ ಟೈಮಲ್ಲಿ ಲೇಟ್ ಆಗಿ ಆಗ್ತದೆ. ಅವನು ಎದುರು ಅವನಿತ್ತು ಸ್ಕೂಲಿಗೆ ರಜೆ, ಅವನು ಮಿಸ್ಸಿಗೆ ಹೇಳಲಿಲ್ಲ. ಅವನು ನನಗೂ ನೆನಪಾಗಿಲ್ಲ, ಮತ್ತೆ ಹೇಳು ಅಂತ ಹೇಳಿದ್ದು ಮರೆತು ಹೋಯ್ತು. ನಾನೀಗ ಹಿಂದೆ ಸೀಟಲ್ಲಿ ಕೂತಿದ್ದೀವಿ, ನಮ್ಮಮ್ಮ ಅವರಿಬ್ರು ಎದುರಿದ್ದಾರೆ. ನಾವು ಮುನ್ನೆ ಹೋಗ್ಬೇಕಿತ್ತು ದೇವಸ್ಥಾನಕ್ಕೆ, ಮಳೆ ಅಂತ ನಿಂತ್ವಿ. ಬೇಡ, ಈ ಟೈಮಲ್ಲಿ ಕೋಲ್ಡಿಗೆಲ್ಲ ಜಾಸ್ತಿ ಹೋಗೋದು ಬೇಡ ಅಂತ ನಿಂತ್ವಿ. ಹಾಗೆ ಇವತ್ತು ಹೊರಟ್ವಿ. ಇಲ್ಲಿಂದ ಸೀದಾ ಮತ್ತೆ ಕೊಳಲಿಗೆ ಹೋಗ್ಬೇಕು. ಅಲ್ಲಿ ಹೋಗುವಾಗ ಮಾಡಲಿಕ್ಕೆ ವಿಡಿಯೋ ಮಾಡಲಿಕ್ಕಾದರೆ ಖಂಡಿತ ಮಾಡ್ತೀವಿ, ಮಾಡಲಿಕ್ಕಾಗದಿದ್ದರೆ ಸಾರಿ, ನೋಡ್ತೀವಿ ಹೇಗೆ ಅಂತ. ಅಂದರೆ ಅವ್ರು ಡ್ರೈವ್ ಮಾಡ್ತಿರ್ತಾರೆ, ನನ್ನ ಮಗ ಅಂತೂ ಮಾಡಲ್ಲ ವಿಡಿಯೋ. ಮತ್ತು ನನಗೆ ಮಗು ನಡ್ಕೊಂಡು ಆಗಲ್ಲ, ಕಷ್ಟ ಆಗ್ತದೆ. ಮತ್ತು ಅಮ್ಮ ಅವರೇಗೂ ಮಾಡೋದಿಲ್ಲ ವಿಡಿಯೋ. ಎಲ್ಲಿ ಮಗ? ಅವನು ಒಂದು ನಿಮಿಷ ತೋರಿಸ್ತೀನಿ, ಅವನು ಎಲ್ಲಿದ್ದಾನೆ. ಎಂತ? ಎಲ್ಲಿ? ಮರ ಬಿದ್ದಿದೆ. ಹೌದಾ? ಮತ್ತೆ ಎಂತ ತಿಂಡಿ ತಿಂದಿಯ ನೀನು? ರೊಟ್ಟಿಯಾ? ಅವನಿಗೆ ರೊಟ್ಟಿ, ನಿಂಗೆ ಎಂತ? ಅದೇ ಅವನಿಗೆ ರೊಟ್ಟಿ ಅಲ್ಲ, ನನಗೆ ಎಂತದಿಲ್ಲ. ನಂಗೆ ರೊಟ್ಟಿ. ಈ ಪಾತ್ರಕ್ಕೆ ಏನಿಲ್ಲ ಬಿಡು, ಪಾತ್ರಕ್ಕೆ ಏನು ನೋಡಿ. ದೇವಸ್ಥಾನದ ದಾರಿ ಬಂತು, ದೇವಸ್ಥಾನ. ಇವತ್ತು ನವಿಲ್ ಸಿಕ್ಕಿದ್ರೆ ತೋರಿಸಬಹುದು, ಲಾಸ್ಟ್ ಟೈಮ್ ಸಿಕ್ಕಿರ್ಲಿಲ್ಲ. ಅದೇ ಸ್ವಲ್ಪ ಬೇಗ ಬರ್ತಿದ್ರೆ ಖಂಡಿತ ಸಿಗ್ತಾ ಇತ್ತೇನ. ಅದಾದ ನಂತರ ನಾನು ಸಲ ಹೀಗೆ ಹೋಗಿದ್ದೆ, ಅವಾಗ ಸಿಕ್ಕಿತ್ತು ನನಗೆ. ನಮ್ಮ ಗಾಡಿ ತೊಳೆಯದೆ ಎಷ್ಟೋ ದಿನ ಆಯ್ತು, ಎಷ್ಟು ಧೂಳು ಉಂಟು. ಟೈಮ್ ಇಲ್ಲ, ಈಗ ತುಂಬಾ ಬಿಸಿ. ತುಂಬಾ ಕೆಸರಂತೆ. ಕೆಳಗೆ ಹೋಗ್ಲಿ, ಯಾವ್ದು ನಡ್ಕೊಂಡು ಹೋಗ್ಬೇಕೀಗ. ಅವನು ಇದು ಬಸ್ಸಲ್ಲಿ ಹೋಗ್ತಾ ಇದ್ದಾನೆ. ಎಲ್ಲಿ ಇಜ್ಜೇರ ಅಂದಿಯಾ? ಅವೇ ಯಾರು ಸಹ ಇಲ್ಲ ದೇವಸ್ಥಾನದ ಎದುರು. ಭಟ್ರು ಸಹ ಹೋಗಿದ್ದಾರೆ ಏನ? ಬಾಗಿಲು ಓಪನ್ ಉಂಟು. ನಾವು ಬಂದದ್ದು ಲೇಟ್ ಆಯಿತು. ಇನ್ನು 12ವರೆಗೇನ ಪೂಜೆ, ನನಗೂ ಕರೆಕ್ಟ್ ಗೊತ್ತಿಲ್ಲ. ಪರಿಚಯದ ಹತ್ರ ಕೇಳಿ ನೋಡಿದೆ, ಅವ್ರು ಹೇಳಿದ್ರು 12 ಪೂಜೆ ಸ್ಟಾರ್ಟ್ ಆಗ್ತದೆ ಅಂತ. ನಾವು ಬಂದದ್ದು ಲೇಟ್ ಆಯಿತು, ಸ್ವಲ್ಪ ಬೇಗ ಆಯ್ತು. ಈಗ ಅಂದರೆ ಪೊಳಲಿಗೆ ಹೋಗ್ಲಿಕ್ಕೆ ಉಂಟಲ್ಲ, ಹಾಗೆ ಸ್ವಲ್ಪ ಆಚೆ ಈಚೆ ಮಾಡಿ ಬಂದು. ಗ್ರಾಮದ ದೇವರಲ್ಲ, ಇಲ್ಲಿ ಬರಲೇಬೇಕು. ನೋಡಿ, ನಮಗೆ ಲಾಸ್ಟ್ ಟೈಮ್ ಬರುವಾಗ ನವಿಲು ಸಿಕ್ಕಿರಲಿಲ್ಲ, ಬಟ್ ಈಗ ನವಿಲು ಇಲ್ಲಿದೆ. ನಾಗನ ಕಟ್ಟೆಯಲ್ಲಿ ಕೂತಿದೆ. ಹತ್ತಿರ ಹೋಗ್ತೀನಿ, ಅದೇನು ಓಡೋಗಲ್ಲ, ಅದಕ್ಕೆ ಭಯನೂ ಇಲ್ಲ. ಬಲ ಇಲ್ಲಿ ನೋಡಿ, ಬಂತು. ಅಲ್ಲಿ ನೋಡಿ, ಬಂದರೂ ಕೂಡ ದರ್ಶನ ಕೊಡ್ತು. ವಾ, ನೋಡಿ 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 ನೋಡಿ, ನೋಡಿದ್ರಾ? ಬಂದರೂ ಕೂಡ ದರ್ಶನ ಕೊಟ್ಟಿದೆ. ವಾ, ಮುಖ ತೋರಿಸು. ನೋಡಿ ನೋಡಿ, ವಾ, ನೋಡಿದ್ರಾ? ಇಲ್ಲ ಅಜ್ಜಿ, ನೋಡಿ ಬಂದರೂ ಕೂಡ ನಮ್ಗೆ ದರ್ಶನ ಕೊಡ್ತು. ಹಾಂ, ನೋಡಿದ್ರಾ? ಇದೆ ದೇವರ ವಾಹನ.
ಸುಬ್ರಹ್ಮಣ್ಯ ದೇವರ ವಾಹನ ಇದು. ವಾ, ಎಷ್ಟು ಒಂದು ನಮ್ಮ ಲಕ್ಕಿ ಅಂತಂದರೆ ತುಂಬ ಖುಷಿ ಆಯಿತು. ಅವ್ರು ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ವಾವ್, ಮುಟ್ಟಚ್ಚಿ ನೋಡಿದ್ರಾ, ದರ್ಶನ ಕೊಟ್ಟು ನಮ್ಮ ನೋಡ್ತಾ ಇದೆ. ನೀವು ನೋಡಿರ್ಬೋದು, ನಾವು ಬರುವಾಗ ಅಲ್ಲಿ ಕೂತಿತ್ತು, ಬಂದ್ರೆ ಕೂಡಲೇ ಕೆಳಗೆ ಇಳಿದು ಗರಿ ಬಿಚ್ಚಿ ನಾನು ನಿಂತಿದೆ ನೋಡಿ. ನೋಡೋಣ, ಆ ಕಡೆ ಹೋಗ್ತೀನಿ, ಅದು ಗರಿನ ಕಮ್ಮಿ ಮಾಡಬಹುದು ನೋಡಿ. ನವಿಲ ನರ್ತನ ಅಂತೇಳಿ ನರ್ತನ ಮಾಡ್ತಿಲ್ಲ, ಬಟ್ ಅದು ಗರಿಯ ಬಿಚ್ಚಿ ಒಂದು ಆಹ್ವಾನ ಕೊಟ್ಟಿರಬಹುದು ಅಥವಾ ಒಂದು ಸ್ವಾಗತನ ಸಾಕು ಕೋರಿರಬಹುದು. ನೋಡಿ ನೋಡಿ ಎಷ್ಟು ಚಂದ ಮಾಡ್ತಾ ಉಂಟು ನವಿಲ ನರ್ತನ. ಆ್ಯಕ್ಚುಲಿ ಹೆಜ್ಜೆ ಹಾಕತ್ತದು, ಕುಣಿಯತ್ತೆ, ಬಟ್ ಕುಣಿತಾ ಇಲ್ಲ ನೋಡಿ. ಕರಿತಾ ಉಂಟಾ, ಏನೋ ಒಂದು ಹೇಳ್ತಾ ಉಂಟಾ ಗೊತ್ತಿಲ್ಲ. ಏನಾಗಲಿ, ದೇವರ ದರ್ಶನ ಬಂದರೂ ಕೂಡಲೇ ಒಳ್ಳೆ ಒಂದು ದರ್ಶನ ಕೊಡ್ತು. ನೋಡಿ, ನಾನು ಎಷ್ಟು ತಿಳ್ಕೊಂಡು ಅದು ಗರಿ ಬಿಚ್ಚಿದೆ, ಇನ್ನೂ ಸಹ ಗರಿ ಮುಚ್ಚಲಿಲ್ಲ ನೋಡಿ. ಇನ್ನೂ ಸಹ ಗರಿ ಬಿಚ್ಕೊಂಡಿದೆ. ನಾನೊಂದು 2-3 ಫೋಟೋ ತೆಗೆದೆ, ಆದರೂ ಸಹ ಗರಿ ಮುಚ್ತಿಲ್ಲ, ಗರಿ ಬಿಚ್ಕೊಂಡೇ ನೋಡ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ. ನನಗಿದು 2ನೇ ಸಲ ಈ ರೀತಿಯಾಗಿ ದರ್ಶನ ಕೊಡಬಹುದು ನೋಡಿ. ನಾನು ಅವತ್ತಾಗಿ ಒಂದ್ಸಲ ರೋಡ್ ಸೈಡ್ ಸಿಕ್ಕಿತ್ತು, ಅಲ್ಲಿ ಸಹ ನನಗೆ ಇದೇ ರೀತಿ ದರ್ಶನ ಕೊಟ್ಟಿತ್ತು. ಇವತ್ತು ಸಹ ಇದೇ ರೀತಿ ದರ್ಶನ ಕೊಡುತ್ತು. ಸುಬ್ರಹ್ಮಣ್ಯ ದೇವರ ವಾಹನ, ಅದು ಒಂದು ದೇವರೇ ನೋಡಿ. ಎಷ್ಟು ಖುಷಿ ಆಗ್ತದೆ ನೋಡಿ ಇಲ್ಲಿ, ಗೊತ್ತಾ? ಈ ರೀತಿಯಾಗಿ ನಾವು ನೋಡ್ಲಿಕ್ಕೆ ಸಿಗೋದೇ ತುಂಬ ಅಪರೂಪ, ತುಂಬ ಅಪರೂಪ. ಅದೆಲ್ಲ ಅದೃಷ್ಟ ಬೇಕು ಅಂತ ಹೇಳ್ತಾರೆ, ಅದೃಷ್ಟ ನನಗಿದೆ ಅಂದ್ಕೊಳ್ತೀನಿ ನಾನು. ಇಲ್ಲ ನೋಡಿ, ಪುನಃ ಸೌಮ್ಯ ಬಂದ್ಲು, ಎಲ್ಲ ಬಂದಾಗ ಹಾಗೆ ನೋಡಿ, ಒಂದು ಆಶೀರ್ವಾದ ಮಾಡೋದು ಅನ್ಸುತ್ತೆ. ಆ ಗರಿ ಸೌಂಡ್ ನೋಡಿ. ಆ ಗರಿಯ ಸೌಂಡ್ ಹೇಗೆ ಬರ್ತಾ ಉಂಟು, ವೈಬ್ರೇಷನ್. ನಾವು ಆ ಕಡೆ ಹೋದ ಕೂಡಲೇ ಗರಿ ಮುಚ್ಚುತ್ತೆ, ಹತ್ತಿರ ಬಂದ ಕೂಡಲೇ ಗರಿ ಬಿಡಿಸುತ್ತೆ. ಇಲ್ಲ, ತುಂಬ ಖುಷಿಯಾಗಿ ನನಗೆ ನೋಡಿ. ಇಲ್ಲೊಂದಿಷ್ಟು ಚಿಟ್ಟೆಗಳು ಎಷ್ಟಿದ್ದಾವೆ ಅಂಥೇಳಿ ನಾನು ಜಸ್ಟ್ ಇದನ್ನು ಶೇಕ್ ಮಾಡ್ತೀನಿ ನೋಡಿ. ಎಷ್ಟು ಚಿಟ್ಟೆಗಳು ಇಲ್ಲಿ ಓಡಾಡ್ತಿದ್ದಾವೆ. ಏಯ್ ಕಾಯ್ತಾ ಇದ್ದಾವೆ ಅವಳ, ಕಾಯ್ತಾ ಹೋಗ್ತೀನ, ಭಯ ಆಗತ್ತೆ ಹತ್ರ ಖಚಿತ ಅಂತೇಳಿ. ನಾವು ಹೋಗೋ ತನಕ ಏನು ಮಡಚಲ್ಲದು, ನಾವು ಹೋದ್ಮೇಲೆ ಮಡಚೋದು ನೋಡಿ. ಹತ್ರ ಬರಬೇಡ ಅಂತ ಹೇಳೋದ, ಏನೊಂದು ಇರ್ಬೋದು ಸಿಂಬಲ್, ಅದು ಏನೋ ಒಂದು ಸನ್ನೆ ಮಾಡ್ತಾನೆ, ನಮ್ಗೆ ಗೊತ್ತಾಗ್ತಿಲ್ಲ. ಓಕೆ ಸ್ನೇಹಿತರೆ, ನಾವು ಈ ವಿಡಿಯೋನ ಇಲ್ಲಿಯೇ ಕ್ಲೋಸ್ ಮಾಡ್ತಿದ್ದೀವಿ. ಯಾಕಂದರೆ ನವಿಲಿದೆ, ನಾವು ನವಿಲ್ ಜೊತೆನೇ ಈ ವಿಡಿಯೋನ ಕ್ಲೋಸ್ ಮಾಡುವ ಅಂತೇಳಿ ಇಲ್ಲಿಗೆ ನಾವು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ, ಹಾಗೆ ಈ ನವಿಲ್ನ ಗರಿ ಬಿಚ್ಚಿರುವಂಥದ್ದು ನಿಮ್ಗೆ ಇಷ್ಟ ಇದೆ, ದಯವಿಟ್ಟು ಒಂದು ಲೈಕ್ ಕೊಡಿ, ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀವಿ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ, ಬಾಯ್. ನೋಡಿ ಅದೊಂದು ಸೌಂಡ್ ಉಂಟಲ್ಲ, ವೈಬ್ರೇಷನ್, ಈಸಿ ವೈಬ್ರೇಷನ್ ಆಗುತ್ತೆ, ಅದು ಕೇಳಲಿಕ್ಕೆ ನೋಡಿ ಸೌಂಡ್ ಬರುತ್ತೆ. ಅವನಲ್ಲಿ ಬೊಬ್ಬೆ ಆಗ್ತಿದ್ದಾನೆ, ಅವನ ಹತ್ರ ಫುಲ್ ಬಟರ್ಫ್ಲೈ ಉಂಟು. ಇನ್ನೊಬ್ಬ ನೋಡಿ ಇಲ್ಲಿ, ಹಿಂದ್ಗಡೆ ಫುಲ್ ಬಟರ್ಫ್ಲೈ. ಇವತ್ತು 2 ಧಮಕ ನಮಗೆ, ಒಂದು ನ್ಯಾಚುರಲ್ ಆಗಿರುವಂಥ ಬಟರ್ಫ್ಲೈ ಸಿಕ್ಕಿದ್ದು, ಇನ್ನೊಂದು ಸುಬ್ರಹ್ಮಣ್ಯನ ವಾಹನ ನವಿಲ್ ಸಿಕ್ಕಿರುವಂಥದ್ದು. ನನಗೆ ತುಂಬ ಖುಷಿ ಆಯಿತು. ನಾನು ಯಾವಾಗದಿಂದ ಹೇಳ್ತಾ ಇದ್ದೆ ಇವ್ರ ಹತ್ರ, ಒಮ್ಮೆ ನವಿಲು ಅದು ಇರುವಾಗಲೇ ಹೋಗಬೇಕು ಅಂತ. ಪುಣ್ಯಕ್ಕೆ ನಮ್ಮದು ಸಿಕ್ತು. ಇನ್ನು ನಾವು ದೇವಸ್ಥಾನಕ್ಕೆ ಬೇರೆ ಕಡೆ ಹೋಗ್ಲಿಕ್ಕುಂಟು. ಓಕೆ, ನಾವು ಹಾಗಾಗಿ ಪೊಳಲಿ ಹೋಗ್ಲಿಕ್ಕೆ ಪ್ಲ್ಯಾನ್ ಉಂಟು. ಈಗ ಸಾಧ್ಯ ಆದರೆ ಅಲ್ಲಿಯ ವ್ಲಾಗ್ ನಾವು ಕಂಟಿನ್ಯೂ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ವ್ಲಾಗ್ ಮುಗಿಸ್ತೀವಿ. ಮಾತಾಡ್ತಾ ಇದ್ರೆ ನಾವು ಇಲ್ಲೇ ಮಾತಾಡ್ತಾ ಇರ್ತೀವಿ. ಓಕೆ, ಬಾಯ್.